ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಕಲ್ಲೊಟ್ಟೆ ಎಂಬ ಮುಖ್ಯ ರಸ್ತೆಯಲ್ಲಿ ಸುಮಾರು 3 ತಿಂಗಳಿಂದ ಹುಲ್ಲು ತುಂಬಿಕೊಂಡು ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದು ದೊಡ್ಡ ಸಮಸ್ಯೆಯಾಗಿದೆ. ಇಲ್ಲಿನ ಚುನಾಯಿತ ಪ್ರತಿನಿಧಿ ಹಾಗೂ ಪುರಸಭೆಯ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಈ ಕಳೆಯ ಒಳಗೆ ಈಗಾಗಲೇ ವಿಷಜಂತುಗಳು ಸೇರಿಕೊಂಡು ಮಾರ್ಗದಲ್ಲಿ ಸಂಚರಿಸ್ತಾ ಇದೆ. ರಾತ್ರಿ ವೇಳೆಗೆ ಈ ಮಾರ್ಗದಲ್ಲಿ ಸಂಚರಿಸುವುದೇ ಸಮಸ್ಯೆಯಾಗಿದೆ. ವಾಹನಗಳು ಬರುವಾಗ ಪಾದಚಾರಿಗಳು ಈ ಕಳೆ ಮೇಲೆಯೇ ನಡೆದು ಸಾಗಬೇಕಾಗುತ್ತೆ. ಅದಲ್ಲದೆ ಈ ಮಾರ್ಗದಲ್ಲಿ ಹುಲ್ಲು ಪೊದರುಗಳಿಂದ ಒಂದೆರಡು ಅಪಘಾತಗಳು ನಡೆದಿದೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ಎಂದು ಇಲ್ಲಿನ ಸ್ಥಳೀಯರು ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ. 2 ತಿಂಗಳಾಯಿತು ಮಳೆ ನಿಂತು. ಇಲ್ಲಿ ಒಬ್ಬರು ಸಹ ಲಕ್ಷ್ಯ ಕೊಡೋದಿಲ್ಲ. ಹಬ್ಬ ಎಲ್ಲ ಬರ್ತದೆ, ಹೆಬ್ಬಾವೆಲ್ಲ ವಿಷಜಂತು ಸಹ ಉಂಟು. ನಾವು ಮಕ್ಕಳಿಗೆ ಕರ್ಕೊಂಡು ಹೋಗುವಾಗ ಒಂದು ವೆಹಿಕಲ್ ಬಂದರೆ ಸಹ ನಮಗೆ ಹುಲ್ಲಿನ ಮೇಲೆ ಜಂಪ್ ಮಾಡಬೇಕು. ಯಾವ ರೀತಿ ಸಹ ಹೋಗ್ಲಿಕ್ಕಾಗೋದಿಲ್ಲ. ಇದಕ್ಕೆ ಯಾರು ನೋಡೋರು ಇಲ್ಲ, ಇದು ಮಾಡೋರು ಇಲ್ಲ. ಮಳೆ ನಿಂತು 3 ತಿಂಗಳಾಯಿತು, ಆದರೂ ಸಹ ಯಾರು ಬರೋದಿಲ್ಲ ಅಂತ